ಮಂಜೇಶ್ವರದ ಹೃದಯ ಭಾಗವಾದ ಹಾಗೂ ಜನನಿಬಿಡ ಪ್ರದೇಶವಾದ ಹೊಸಂಗಡಿಯಲ್ಲಿ ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಶೌಚಾಲಯದ ಕನಸು ಇದೀಗ ಈ ವಾರ್ಡ್ಗೆ ನೂತನ ಸದಸ್ಯನ ಎಂಟ್ರಿಯೊಂದಿಗೆ ಸಾಕಾರಗೊಂಡಿದೆ. ಸಾರ್ವಜನಿಕ ಶೌಚಾಲಯ ಸಕಲ ಸೌಕರ್ಯಗಳೊಂದಿಗೆ ನಿರ್ಮಿಸಿದ್ದು ಅದರ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಮಂಜೇಶ್ವರ ಗ್ರಾಮ ಪಂಚಾಯತ್ ಹಾಗೂ ಶುಚಿತ್ವ ಮಿಷನ್ನಿಂದ ಲಭಿಸಿದ 11 ಲಕ್ಷ ರೂಪಾಯಿ ಫಂಡ್ನಿಂದ ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ 11ನೇ ವಾರ್ಡ್ ಉಪಾಧ್ಯಕ್ಷ ಸಿದ್ದಿಕ್ ರವರ ವಾರ್ಡ್ನಲ್ಲಿ ಸಾರ್ವಜನಿಕ ಶೌಚಾಲಯ ಸಕಲ ಸೌಕರ್ಯಗಳೊಂದಿಗೆ ಲೋಕಾರ್ಪಣೆಗೊಂಡಿತ್ತು. ಅದೇ ರೀತಿ ಕೊಳವೆ ಬಾವಿಯನ್ನ ತೋಡಿ ಶೌಚಾಲಯದ ಕಾಮಗಾರಿಯೊಂದಿಗೆ ಪೂರ್ತೀಕರಿಸಲಾಗಿದೆ. ನೂತನ ಆಡಳಿತ ಮಂಡಳಿ ಅಧಿಕಾರಕ್ಕೇರಿ 1 ವರ್ಷ ಪೂರ್ತಿಯಾಗುವುದರೊಂದಿಗೆ ಹಲವು ರೀತಿಯ ಯೋಜನೆಗಳನ್ನು ಸಾಕಾರಗೊಳಿಸಿದ ನೂತನ ಆಡಳಿತ ಸಮಿತಿ ಹಾಗೂ ವಾರ್ಡ್ ಸದಸ್ಯ ಸಿದ್ದಿಕ್ ರವರ ಮುತುವರ್ಜಿಯಲ್ಲಿ ಇದೀಗ ಹೊಸಂಗಡಿಯಲ್ಲಿ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದ ಶೌಚಾಲಯವನ್ನು ನಿರ್ಮಿಸಿ ಜನಮೆಚ್ಚುಗೆಯನ್ನ ಪಡೆದುಕೊಂಡಿದ್ದಾರೆ. ಈ ಶೌಚಾಲಯ ನಿರ್ಮಾಣಕ್ಕೆ ಹಲವಾರು ತೊಡಕುಗಳು ಎದುರಾಗಿದ್ದರೂ ನೂತನ ಸದಸ್ಯ ಹಾಗೂ ಉಪಾಧ್ಯಕ್ಷ ಸಿದ್ದಿಕ್ ರವರ ಎಂಟ್ರಿಯೊಂದಿಗೆ ಸಾರ್ವಜನಿಕ ವಲಯದಿಂದ ಜಾತಿ ಮತ ಭೇದವಿಲ್ಲದೆ ಭಾರಿ ಬೆಂಬಲ ದೊರೆಯುವುದರೊಂದಿಗೆ ಕಾಮಗಾರಿಯಲ್ಲೂ ಸ್ಥಳೀಯರು ಶ್ರಮದಾನದೊಂದಿಗೆ ಸಹಕಾರಿಯಾಗಿದ್ದಾರೆ. ಮನಸ್ಸಿದ್ದರೆ ಮಾರ್ಗ ಎಂಬಂತೆ ಹೊಸಂಗಡಿಯಲ್ಲಿ ಸ್ಥಳೀಯರ ಹಲವಾರು ವರ್ಷಗಳ ಕನಸು ಈಗ ಸಾಕಾರಗೊಂಡಿದೆ. ವ್ಯಾಪಾರಿ ಏಕೋಪನ ಸಮಿತಿ ವತಿಯಿಂದ ಇಲ್ಲಿಗೆ ಫರ್ನಿಚರ್ಗಳನ್ನು ಒದಗಿಸಲಾಗಿತ್ತು. ಪ್ರವಾಸಿ ಸಂಘಟನೆಯಾದ ಕೆಎಂಸಿ ವತಿಯಿಂದ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜೀನ್ ಲವಿನಾ ಮೊಂತೇರು ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್ ಅವರು ಸಾರ್ವಜನಿಕ ಶೌಚಾಲಯವನ್ನು ಲೋಕಾರ್ಪಣೆಗೊಳಿಸಿದರು. ಬಳಿಕ ಮಾತನಾಡಿದ ಅವರು, ಕೇರಳ ಕರ್ನಾಟಕ ಗಡಿ ಪ್ರದೇಶದ ನಗರವಾಗಿದೆ. ಹೊಸಂಗಡಿ ಕಳೆದ ಹಲವಾರು ವರ್ಷಗಳಿಂದ ಇಲ್ಲಿ ಒಂದು ಶೌಚಾಲಯದ ನಿರ್ಮಾಣ ಇಲ್ಲಿಯ ಜನರ ಬಹುಕಾಲದ ಬೇಡಿಕೆಯಾಗಿತ್ತು. ಇದು ಇಲ್ಲಿಗೆ ಆಗಮಿಸುವ ಪ್ರಾಯದವರಿಗೂ ಸ್ತ್ರೀಯರಿಗೂ ಅತಿ ಅವಶ್ಯಕವಾಗಿತ್ತು. അത് ಈಗ നൂതനವಾಗಿ അധികാരക്കേറിയതുದರಿಂದ സാകാരಗೊಂಡಿದೆ ಎಂದು ಹೇಳಿದರು. അതിർത്തിയിലുള്ള ഏറ്റവും പ്രധാനപ്പെട്ട ഒരു സിറ്റിയാണ് ഹൊസങ്കടി. നമുക്കൊക്കെ വളരെ നന്നായിട്ട് അറിയാം, കഴിഞ്ഞ ഒരുപാട് വർഷങ്ങളായി നമ്മളൊക്കെ ആഗ്രഹിച്ച ഒരാഗ്രഹമായിരുന്നു ഹൊസങ്കടിയിൽ പ്രത്യേകിച്ച് സ്ത്രീകൾക്കൊക്കെ അവരുടെ ഒന്നൊരു ടോയ്ലറ്റിൻ്റെ സൗകര്യക്കുറവിൻ്റെ വിഷയം വലിയ ചർച്ച ചെയ്ത ഒരു വിഷയമാണ്. എല്ലാ കാലത്തും നമ്മൾ ആലോചിച്ചത് ഹൊസങ്കടി പോലെയുള്ള ഒരു ടൗണിൽ ഏതെങ്കിലും ഒരു പദ്ധതിയിൽ എങ്ങനെയെങ്കിലും ഒരു മനോഹരമായ ടോയ്ലറ്റ് സൗകര്യം, ഒരു പൊതു ശൗചാലയം കൊണ്ടുവരണമെന്ന് നമ്മൾ നിരന്തരമായി ആലോചിച്ചപ്പോൾ പലപ്പോഴും സ്ഥല സൗകര്യത്തിൻ്റെ വിഷയത്തിൽ പഞ്ചായത്തിന് സ്വന്തമായി ഭൂമിയില്ലാത്ത ഒരു സ്ഥലത്ത് എങ്ങനെ നിർമ്മിക്കും, PWയുടെ പെർമിഷനും കാര്യങ്ങളൊക്കെ നൂലാമാലകളിൽ. ಅಧ್ಯಕ್ಷತೆಯನ್ನು ವಹಿಸಿದ್ದ ಜೀನ್ ಲವಿನಾ ಮೊಂತೇರು ಮಾತನಾಡಿ, ಹಲವಾರು ವರ್ಷಗಳಲ್ಲಿ ಇಲ್ಲಿಯ ಸ್ಥಳೀಯರ ಕನಸು ಇದೀಗ ಸಾಕಾರಗೊಂಡಿದೆ ಎಂದು ಹೇಳಿದರು. ಹಲವಾರು ವರ್ಷಗಳ ಕನಸಿನ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು, ಯೋಜನೆ ಅಂತ ಹೇಳ್ಬೋದು. ಹಲವಾರು ವರ್ಷಗಳಿಂದ ಇಲ್ಲಿನ ಪರಿಸರರು, ಇಲ್ಲಿನ ವ್ಯಾಪಾರಸ್ಥರು, ಇಲ್ಲಿಗೆ ಬಂದು ಹೋಗುವಂಥ ಪ್ರಯಾಣಿಕರು ಬೇಡಿಕೆ ಇಟ್ಟಂಥದ್ದು ಇವತ್ತಿನ ದಿನ ಇದು ಸಾಕಾರಗೊಳ್ತಿದೆ ಹೇಳುವುದಕ್ಕೆ ನಿಜವಾಗಿ ನಮಗೆಲ್ಲರಿಗೂ ಸಂತೋಷ ತಂದಿದೆ. ನಮಗಿಂತ ಜಾಸ್ತಿಯಾಗಿ ಇಲ್ಲಿ ಯಾರೆಲ್ಲ ಇಲ್ಲಿ ಇದ್ದಾರೋ, ವಾಹನ ಚಾಲಕರಾಗಿರ್ಬೋದು, ವ್ಯಾಪಾರಸ್ಥರಾಗಿರ್ಬೋದು, ಇಲ್ಲಿ ದಿನನಿತ್ಯ ಪ್ರಯಾಣ ಮಾಡುವಂಥ ಪ್ರಯಾಣಿಕರು ಅವರಿಗೆ ನಿಜವಾಗಿ ಸಂತೋಷ ತಂದಿದೆ. ಅವರಿಗೆ ಸಂತೋಷ ಕೊಡ್ತಾ ಇರುವಂಥದ್ದು ನಮ್ಮೆಲ್ಲ ಸದಸ್ಯರಿಗೆ ಸಮೇತ ನಿಜವಾಗಿ ಒಂದು ಉತ್ತಮವಾದಂಥ ದಿನ ಅವರಿಂದಾಗಿ ಅಂತ ನಾನು ಎನಿಸ್ತಾ ಇದ್ದೇನೆ. ಈ ಒಂದು ಯೋಜನೆಗೆ ಪ್ರತಿಯೊಬ್ಬ ಸದಸ್ಯರು ಸಮೇತ ನಮಗೆ ಸಹಕಾರ ಕೊಟ್ಟಿದ್ರು. ಸಹಕಾರ ಇಲ್ಲಿ ಬಂದೇ ಮಾಡಬೇಕು ಅಂತ ಏನಿಲ್ಲ, ಆದರೆ ಮಾತುಗಳ ಮುಖಾಂತರ, ಶಾಬಾಸ್ ಹೇಳುವುದರ ಮುಖಾಂತರ ಇಲ್ಲಿ ಪ್ರತಿಯೊಂದು ನಾಗರಿಕ ಸಮೇತ ಇಷ್ಟು ವರ್ಷ ಯಾಕಾಗಲಿಲ್ವೋ ಗೊತ್ತಿಲ್ಲ, ಆದರೆ ಕೆಲವೊಂದು ಅಡೆತಡೆಗಳು ಇರ್ಬೋದು. ಈ ಸತಿ ಸಮೇತ ಅತ್ಯಂತ ಸುಲಭವಾಗಿ ಆಗಿದ್ದಲ್ಲ. ಇದಕ್ಕೆ ತಗೊಂಡಂತ ಒಂದು ಉಪಾಧ್ಯಕ್ಷರು ತಗೊಂಡಂತ ಒಂದು ಶ್ರಮ ಇರ್ಬೋದು. ಈ ಬಗ್ಗೆ ಪ್ರತಿಕ್ರಿಯಿಸಿದ ಸದರಿ ವಾರ್ಡ್ನ ಸದಸ್ಯ ಹಾಗೂ ಪಂಚಾಯತ್ ಉಪಾಧ್ಯಕ್ಷರಾಗಿರುವ ಮೊಹಮ್ಮದ್ ಸಿದ್ದಿಕ್ ಅವರು, ನಾನು ಚುನಾವಣೆಗೆ ಸ್ಪರ್ಧಿಸುವ ಸಂದರ್ಭದಲ್ಲಿ ನನ್ನ ಊರಿನ ಮತದಾರರಿಗೆ ನಾನು ನೀಡಿದ ಭರವಸೆಯಾಗಿತ್ತು ಈ ಶೌಚಾಲಯ.
ಆದರೆ ಇದೀಗ ನನ್ನನ್ನು ಮತ ನೀಡಿ ಗೆಲ್ಲಿಸಿದವರಿಗೆ ಕೊಡುಗೆಯಾಗಿ ನೀಡಲು ಅವಕಾಶ ಸಿಕ್ಕಿದೆ. ಈ ಒಂದು ಯೋಜನೆಗೆ ನನ್ನ ആത്മീയരാದ ಹಲವಾರು ನನ್ನನ್ನು സഹകരിಸಿದ್ದಾರೆ ಎಂದು ಹೇಳಿದರು. ഒരു കോൺട്രാക്ട് എടുക്കാൻ ആളില്ലാത്തപ്പോൾ കുറേ ആൾക്കാരെ പോയി കണ്ടു. എന്നിട്ട് കുറേ ആൾക്കാർ അത് നിരസിച്ചു. സംഘടിയിൽ ഒരു ടോയ്ലറ്റ് വരില്ല എന്ന്. പക്ഷേ അങ്ങനെ വേറെ സമ്മർദ്ദം കൊണ്ട് ഒരാൾ അതിനെ എടുത്തു. എന്നിട്ട് ആ സ്ഥലം കാണാൻ അയാൾ വന്നപ്പോൾ അയാൾ പറഞ്ഞതാ ഈ കുന്നിലാണോ ടോയ്ലറ്റ് കെട്ടേണ്ടത്. കാരണം അതൊരു കുന്നായിരുന്നു. പക്ഷേ ആ കുന്നിന് മണ്ണെടുത്ത് സ്ട്രെയിറ്റാക്കി കൊടുക്കാൻ വേണ്ടിയിട്ട് അയാൾ പറഞ്ഞതാണ്. ഞാൻ ഒരാളുടെ എത്ര വേണം, 1 ലക്ഷം രൂപ പ്രൊജക്റ്റ് വെക്കാമെന്ന് പറഞ്ഞു. അത് ആ സമയത്ത് ചെയ്താലും ഈ സമയത്ത് ടോയ്ലറ്റായി കിട്ടില്ല എന്നൊരു കുറേ സമയം വേണ്ടി വരുമെന്ന് ഞാൻ എൻ്റെ കൂട്ടുകാരെൻ്റെ വാർഡിലുള്ള കുറേ കൂട്ടുകാരോട് ഇങ്ങനെ സംസാരിക്കുന്നത് ഞങ്ങൾ കൂടി സഹായിക്കാം, നമുക്ക് ചെയ്യാം, ആ മണ്ണ് എടുത്ത് സൈറ്റ് ചെയ്ത് കൊടുക്കുവർക്ക് ആ ഒരു വാക്ക് ഇവർ പറഞ്ഞതുകൊണ്ട് ഞാൻ ഏറ്റെടുത്ത് ഇതിൻ്റെ പിന്നാലെ നിന്ന് അതിൻ്റെ കൂടെ നിന്നവരാണ് ഹനീഫ്, ലത്തീഫ്, അബ്ദുള്ള എന്ന് പറയുന്ന, അതേപോലെ മുസ്താഖ്, സലീം, ഖാലിദ്, ഇവരൊക്കെ എൻ്റെ കൂടെ നിന്നവരാണ്. ಈ ಸಂದರ್ಭ ಮಂಜೇಶ್ವರ ಸ್ಥಾಯಿ ಸಮಿತಿಯ ಅಧ್ಯಕ್ಷರುಗಳಾದ ರಾಧಾ ಎಂ, ಯಾದವ್ ಬಡಾಚೆ, ಸುಪ್ರಿಯಾ ಶೆಣಿ, ಬ್ಲಾಕ್ ಪಂಚಾಯತ್ ಅಧ್ಯಕ್ಷೆ ಶಮೀನಾ ಟೀಚರ್, ಜಿಲ್ಲಾ ಪಂಚಾಯತ್ ಸದಸ್ಯೆ ಕಮಲಾಕ್ಷಿ, ಬ್ಲಾಕ್ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಹಮೀದ್ ಹೊಸಂಗಡಿ, ರಾಜಕೀಯ ಪಕ್ಷಗಳ ನೇತಾರರಾದ ಕೆಆರ್ ಜಯಾನಂದ್, ಸೈಫುಲ್ಲಾ ತಂಗಲ್, ಎಸ್ ರಾಮಚಂದ್ರ, ಪದ್ಮನಾಭ ಕಡಪುರ, ಇಬ್ರಾಹಿಂ, ಮುನೀರ್ ಪುಸೋಟ್, ಅಶ್ರಫ್ ಬಡಾಚೆ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರುಗಳು ಸೇರಿದಂತೆ ಹಲವಾರು ಮಂದಿ ಪಾಲ್ಗೊಂಡಿದ್ದರು. ರೆಹಮಾನುದ್ಯಾವರ ವಿ4 ನ್ಯೂಸ್ ಮಂಜೇಶ್ವರ. ನೈಸ್ನಾ? ಸಮೃದ್ಧಿ ಬ್ಯಾಂಗಲ್ ನಾನ್ ತಗೋತಿದ್ದೀನಿ. ಎಲ್ಲಾ ಕಡೆ ಚೌಕಾಸಿ ಮಾಡ್ತೀಯಲ್ಲ, ಜ್ಯುವೆಲ್ಲರಿಗಾಗಿ ಮಾಡಲ್ವಾ? ಚೌಕಾಸಿ ಅಗತ್ಯವಿದೆ, ಆದ್ರೆ ಮಲಬಾರ್ನಲ್ಲಿ ಅದರ ಅಗತ್ಯವಿಲ್ಲ. ಅವರು ಹೇಳುದು ನಿಜ. ಇದು ಮಲಬಾರ್ನ ಫೇರ್ ಪ್ರೈಸ್ ಪ್ರಾಮಿಸ್. ಫೇರ್ ಮೇಕಿಂಗ್ ಚಾರ್ಜಸ್ ನಿಮ್ಗೆ ಹಾಗೂ ನನ್ಗೆ. ಇದರಿಂದ ನಮ್ಮೆಲ್ಲರಿಗೂ ಸಿಗುತ್ತೆ ಟೋಟಲ್ ವ್ಯಾಲ್ಯೂ ಫಾರ್ ಮನಿ ಗ್ಯಾರಂಟಿಡ್. ಎಲ್ಲ ದಿನ ಹಾಗೂ ಎಲ್ಲ ಕಡೆ. ಎಕ್ಸಾಕ್ಟ್ಲಿ. ಮಲಬಾರ್ ಫೇರ್ ಪ್ರೈಸ್ ಪ್ರಾಮಿಸ್. ಫೇರ್ ಮೇಕಿಂಗ್ ಚಾರ್ಜಸ್ ಎಲ್ರಿಗೂ, ಎಲ್ಲ ದಿನವೂ ಹಾಗೂ ಎಲ್ಲ ಕಡೆಯೂ. ಪ್ರಾಮಿಸ್ ಇಸ್ ಅ ಪ್ರಾಮಿಸ್.